ಎಸ್ ಮುನೀರ್ ಅವರೇ, ಈಗ ಏನ್ ಮಾಡೋದು, ಏನ್ ಮಾಡ್ತೀರಿ? ಹೋರಾಟ ಸಮಿತಿ ಏನ್ ಮಾಡುತ್ತೆ? ನಮ್ದು ಸುರತ್ಕಲ್ ಟೋಲ್ ಗೇಟ್ ಮುಚ್ಚುವವರೆಗೆ ನಮ್ಮ ಧರಣಿ ಅಲ್ಲಿ ಮುಂದುವರಿಯುತ್ತದೆ ನಾವು ಹೇಳಿದ ಪ್ರಕಾರ. ಇನ್ನು ಮರ್ಜರ್ ಮಾಡಿ ಈಗ ಅಲ್ಲಿ ಏನು ವಿಪರೀತ ದರ ಏರಿಕೆಗೆ ಒಂದು ಸುತ್ತೋಲೆ ಬಂದಿದೆ, ಅದನ್ನು ನಾವು ಒಪ್ಪುವ ಪ್ರಶ್ನೆ ಇಲ್ಲ, ನಾವು ಅದನ್ನು ತಿರಸ್ಕರಿಸ್ತೀವಿ. ಮತ್ತು ಅದನ್ನ ಹಿಂಪಡಿಬೇಕು ಅಂತ ನಾವು ಬಹಳ ಪ್ರಬಲವಾಗಿ ಸರ್ಕಾರವನ್ನ, ಜಿಲ್ಲಾಡಳಿತವನ್ನ ನಾವು ಒತ್ತಾಯ ಮಾಡ್ತೀವಿ. ಅದರ ಜೊತೆಯಲ್ಲಿ ನಾವು ಈಗ ಕಾದು ನೋಡ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿದೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬಿಜೆಪಿ ಪಕ್ಷ ಈ ಕುರಿತು ಇಲ್ಲಿ ಯಜಮಾಡಿಯಲ್ಲಿ ನಿಗದಿಯಾಗಿರುವ ದರ ಪಟ್ಟಿಯ ಬಗ್ಗೆ ಏನು ಹೇಳುತ್ತೆ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಳುವ ಪಕ್ಷದ, ಉಡುಪಿ ಜಿಲ್ಲೆಯ ಆಳುವ ಪಕ್ಷದ 12 ಜನ ಶಾಸಕರುಗಳು, 2 ಪಾರ್ಲಿಮೆಂಟ್ ಮೆಂಬರ್ಗಳು ಈ ಮರ್ಜರ್ಗೆ ಸಂಬಂಧಪಟ್ಟು ಈ ದರ ಪಟ್ಟಿಯ ಕುರಿತು ಅವರ ಅಭಿಪ್ರಾಯ ಏನು ಅನ್ನುವಂಥದ್ದು. ಉಡುಪಿ ಜಿಲ್ಲೆಯ MP MLAಗಳು ಮನಸ್ಸು ಮಾಡಿದ್ರೆ ಈಗ ಅವರು ಅದನ್ನ ಜಾರಿ ಮಾಡದ ರೀತಿಯಲ್ಲಿ ತಡೆಯುವಂತ ಎಲ್ಲ ಅಧಿಕಾರಗಳು ಅವರಿಗೆ ಇದೆ. ನಾವು ಅವರು ಏನ್ ಹೇಳ್ತಾರೆ ಅಂತ ನಾವು ಕುತೂಹಲಗೊಂಡಿದ್ದೀವಿ. ಅದರ ಜೊತೆಯಲ್ಲಿ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಯಾವ ನಿಲುವನ್ನು ತೆಗೆದುಕೊಳ್ತದೆ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಯಾವ ನಿಲುವನ್ನು ತೆಗೆದುಕೊಳ್ತವೆ ಅಂತ ನಾವು ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಅಂದಾಜು ಮಾಡಿಕೊಂಡು ನಾವು ಹೋರಾಟ ಸಮಿತಿ ಬೇರೆ ಬೇರೆ ಉಡುಪಿ ಭಾಗದ ಮತ್ತು ನಮ್ಮ ಜೊತೆ ಹಿಂದಿನಿಂದಲೂ ಸಂಪರ್ಕದಲ್ಲಿರುವಂತಹ ಸಂಘ ಸಂಸ್ಥೆಗಳ ಜೊತೆನೂ ಕೂಡ ಒಂದು ಡಿಬೇಟ್ ಅನ್ನು, ಒಂದು ಚರ್ಚೆಯನ್ನ ಮಾಡಿಕೊಂಡು ನಾವು ಯಾವ ಪಾತ್ರವನ್ನು ವಹಿಸಬೇಕು, ಹೋರಾಟದಲ್ಲಿ ಏನು ನಮ್ಮ ಪಾತ್ರ ಏನಿರಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಒಪ್ಪುವ ಪ್ರಶ್ನೆ ಇಲ್ಲ. ಜನ ನಮ್ಮ ಜೊತೆ ಎಷ್ಟು ಕಾಲ ಇರ್ತಾರೋ, ಎಷ್ಟು ಶಕ್ತಿ ತುಂಬ್ತಾರೋ ಅಷ್ಟು ನಾವು ಜನರ ಪರವಾಗಿ ಅದೇ ಬದ್ಧತೆಯಿಂದ ಹೋರಾಟವನ್ನು ನಡೆಸ್ತೀವಿ. ಈಗ ಒಂದಂತೂ ಈ ಟೋಲ್ ತೆರವು ಮೂಲಕ ಒಂದಂತೂ ಸ್ಪಷ್ಟ ಆಯ್ತು, ಮಾಡ್ತಾ ಇದ್ದದ್ದು ಅನ್ಯಾಯ, ಇದ್ದದ್ದು ಅಕ್ರಮ ಟೋಲ್ ಮತ್ತು ಹೋರಾಟದಿಂದಾಗಿ ಅವರಿಗೆ ಅದು ತೆಗಿಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಯ್ತು, ತೆಗಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ತೋರ್ಪಡಿಸಲಾಯ್ತು. ಇನ್ನೀಗ ಯಜಮಾಡಿಯಲ್ಲಿ ಲೂಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಜನ ಮುಂದೆ ಆದ್ರೆ ಅಂತ ಶಕ್ತಿಯನ್ನ ಚಳವಳಿಗಳಿಗೆ ತುಂಬಿದ್ರೆ ನಾವು ಅಲ್ಲಿ ಕೂಡ ಗೆಲ್ಲುವಂತ ಸಾಧ್ಯತೆ ಇದೆ. ಸರ್ಕಾರ ಒಂದು ಮಟ್ಟಕ್ಕೆ ಈಗ ಸೋತಿದೆ. ಸುರತ್ಕಲ್ನಲ್ಲಿ ಟೋಲ್ ಗೇಟ್ ಮುಚ್ಚುವಂತಹದ್ದು ಅವರದ್ದು ಸೋಲೆ. ಆದರೆ ಈ ಕಾಲದಲ್ಲಿ, ಈ ನವ ಉದಾರವಾದಿ ನೀತಿಗಳ ಕಾಲದಲ್ಲಿ ಕಾರ್ಪೊರೇಟ್ ಪರವಾದಂಥ ನೀತಿಗಳನ್ನ ಯಾವುದೇ ಕಾರಣಕ್ಕೂ ಸೋಲಿಸಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಆಳುವವರ ನಿರ್ಧಾರ. ಆದ್ರಿಂದಾಗಿ ಇವತ್ತು ಈ ಎಲ್ಲ ಸಂಕಷ್ಟಗಳು ಬರ್ತಾ ಇದೆ. ನವಯುಗ್ನ ಎದುರುಗಡೆ ಜನ ಪೇಲವವಾಗಿ ಕಾಣ್ತಾರೆ. ನವಯುಗ್ನ ಅಧಿಕಾರಿಗಳ ಮುಂದೆ ಜನತಾ ಮೂವ್ಮೆಂಟ್ಗಳು ಪೇಲವವಾಗಿ ಕಾಣುವಂಥ ಒಂದು ಸಂದರ್ಭ. ಆದರೆ ಅದಕ್ಕೆ ನಾವು ಅವಕಾಶ ಕೊಡದೆ ಇನ್ನಷ್ಟು ಒಗ್ಗಟ್ಟಿನಿಂದ ಈ ಪ್ರಜಾಪ್ರತಿನಿಧಿಗಳನ್ನ, ಪಕ್ಷಗಳನ್ನ, ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿಯೂ ಕೂಡ ನಾವು ಅಲ್ಲಿ ಕೂಡ ಗೆಲ್ಬಹುದು.